ಎಕ್ಸೈಟ್ಮೆಂಟ್ ಲೆವೆಲ್ ಏನು ಫುಲ್ ಹೈ ರೂಫ್ ರೀಚ್ ಆಗಿದೆ. ರೂಫ್ ಇದ್ದು ಇನ್ನೇನು ಹೊರಗಡೆ ಬಂದ್ಬಿಡುತ್ತೆ ಅಷ್ಟು ಎಕ್ಸೈಟ್ ಆಗಿದೆ ಎಲ್ಲರಿಗೆ. ತುಂಬ ಜನ ಕೇಳ್ತಾ ಇದ್ರಿ ಇಲ್ಲಿ ಯಾವುದು ನಿಮ್ಮದು ಫ್ಲೈಟು, ಯಾವ ಏರ್ಲೈನ್ಸ್ ಬುಕ್ ಮಾಡಿರೋದು ಮತ್ತು ಎಷ್ಟು ಎಕ್ಸ್ಪೆನ್ಸಿವ್ ಇತ್ತು ಟಿಕೆಟ್ ಅಂತೆಲ್ಲ ಕೇಳಿದ್ರಿ. ಇವಾಗ ಫಸ್ಟ್ ಇದರಲ್ಲಿ ಟೊರೊಂಟೊ ಟು ಡೆಲ್ಲಿ ನಮಗೆ ವಿಂಡೋ ಸೀಟ್ ಸಿಗಲಿಲ್ಲ. ರೇಂಜ್ಗೆ ವಿಂಡೋ ಸೀಟ್ ಬೇಕಿತ್ತು ಎಲ್ಲ ರೇಂಜ್, ಬಟ್ ಸಿಗಲಿಲ್ಲ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾವೆಲ್ಲ ಫುಲ್ ರೆಡಿಯಾಗಿ ಇವಾಗ ಕೆಳಗಡೆ ಬಂದಿದ್ದೀವಿ ಮನೆಯಿಂದ. ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ರೇಂಜ್ ಎಕ್ಸೈಟೆಡಾ? ಎಸ್, ಇಂಡಿಯಾ ಬರೋಕ್ಕೆ ನಾವು ರೆಡಿ. ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ಕೆಳಗಡೆ ತಂದು ಇಟ್ಬಿಟ್ಟಿದ್ದೀವಿ. ಇನ್ನೇನು ಕ್ಯಾಬ್ ಬಂದರೆ ಹೊರಡೋದು ಅಂತ. ನಮ್ಮದು ಫ್ಲೈಟ್ ಇರೋದು 12:15ಗೆ. ಇವಾಗ ಇನ್ನು 8:30 ಆಗಿದೆ ಅಷ್ಟೇ. ಸೊ ಒಂದು 9 ಹಾಗೆ ನಾವು ಇಲ್ಲಿಂದ ಹೊರಡ್ತೀವಿ. ಕ್ಯಾಬ್ ಬರುತ್ತೆ 9ಗೆ. ಸೊ ಇಲ್ಲಿಂದ ಹೊರಟು ಇವಾಗ ಏರ್ಪೋರ್ಟ್ಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ವೆರಿ ಮಚ್ ಎಕ್ಸೈಟೆಡ್. ನಾವು ರೀಚ್ ಆದ್ವಿ ಏರ್ಪೋರ್ಟ್ಗೆ. ಸೊ ಇವಾಗ ಏರ್ ಇಂಡಿಯಾ ಇಷ್ಟು ಕ್ಯೂ ಇದೆ ಇಲ್ಲಿ, ಫುಲ್ ಜನ ಇದ್ದಾರೆ. ಚೆಕ್ ಇನ್ ಮಾಡ್ಕೊಳ್ಳೋಕ್ಕೆ ಲೈನಲ್ಲಿ ನಿಂತಿದ್ದೀವಿ ಕ್ಯೂ ಅಲ್ಲಿ. ಎನಿವೇಸ್ ನಮ್ಮದು 12:15ಗೆ ಇರೋದು ಫ್ಲೈಟು. ಇವಾಗ ಇನ್ನೂ ಟೈಮ್ 9:30 ಆಗಿದೆ ಅಷ್ಟೇ. ಸೊ ಇನ್ನು ಬೇಕಾದಷ್ಟು ಟೈಮ್ ಇದೆ, ಆರಾಮಾಗಿ ಚೆಕ್ ಇನ್ ಮಾಡ್ಕೋಬೋದು. ತುಂಬ ಜನ ಇದ್ದಾರೆ, ಎಲ್ಲರೂ ಇಂಡಿಯಾ ಬರ್ತಾ ಇದ್ದಾರೆ ಅನಿಸುತ್ತೆ ನಮ್ಮ ಥರನೇ ಅಲ್ಲ ರೀ? ಎಸ್. ಏರ್ ಸುವಿಧಾ ಅಂತ ಒಂದು ಫಾರ್ಮ್ ಇರುತ್ತೆ. ಇವಾಗ ಯಾರಾದರೂ ಟ್ರಾವೆಲ್ ಮಾಡ್ತಾ ಇರೋರಿಗೆ ಹೇಳ್ತಾ ಇರೋದು, ಏರ್ ಸುವಿಧಾ ಅಂತ ಆನ್ಲೈನಲ್ಲಿ ಇದು ಫಾರ್ಮ್ ಫಿಲ್ಅಪ್ ಮಾಡಿ ಅದ್ರದ್ದು ಪ್ರಿಂಟ್ಔಟ್ ಎತ್ಕೊಂಡಿರಬೇಕು. ಅದನ್ನೇ ಫಸ್ಟ್ ಕೇಳ್ತಾ ಇದ್ದಾರೆ ಇಲ್ಲಿ. ಎಲ್ಲ ಕೈಯಲ್ಲಿ ಇಟ್ಕೊಂಡಿರಿ ಏರ್ ಸುವಿಧಾ ಫಾರ್ಮ್ ಅಂತ. ಅದು ಮತ್ತು ಪಾಸ್ಪೋರ್ಟು ಮತ್ತು ಟಿಕೆಟ್ ಡೀಟೇಲ್ಸ್ ಎಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ. ಅದರಲ್ಲಿ ಏರ್ ಸುವಿಧಾ ಅಂದರೆ ಅದರಲ್ಲಿ ನಮ್ಮದು ಡೀಟೇಲ್ಸು ಮತ್ತು ನೆಗೆಟಿವ್ RT-PCR ಬಗ್ಗೆ, ಆಮೇಲೆ ಎಲ್ಲಿ ಹೋಗ್ತಾ ಇದ್ದೀವಿ, ಅದು ಅಡ್ರೆಸ್ ಅದೆಲ್ಲ ಹಾಕಿ ಫಿಲ್ಅಪ್ ಮಾಡಿರಬೇಕು. ಸೊ ಅದೆಲ್ಲ ಫಿಲ್ಅಪ್ ಮಾಡಿ ಇವಾಗ ಇಟ್ಕೊಂಡಿದ್ದೀವಿ. ಹೋಗೋಣ. ಆಯಿತು, ಬ್ಯಾಗೆಲ್ಲ ಚೆಕ್ ಇನ್ ಮಾಡಿದ್ವಿ. ಸದ್ಯ ಇನ್ನು ಉಳಿದಿರೋದು ಸೆಕ್ಯೂರಿಟಿ ಚೆಕ್ ಇದೆ, ಅಲ್ಲಿ ಆ ಕಡೆ ಹೋಗಬೇಕು. ಇವಾಗ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು. ನಮ್ಮದು ಫಸ್ಟ್ ಇರೋದು ಡೆಸ್ಟಿನೇಷನ್ ಡೆಲ್ಲಿ, ಟೊರೊಂಟೊ ಟು ಡೆಲ್ಲಿ, ಆಮೇಲೆ ಡೆಲ್ಲಿಯಿಂದ ಬ್ಯಾಂಗ್ಳೂರು. ನಾವಿರೋದು ಹೇಳೋದು ಮರ್ತಿದ್ದೆ, ಟೊರೊಂಟೊ ಪಿಯರ್ಸನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಟೊರೊಂಟೊ ಅದು ಮೇನ್ ಏರ್ಪೋರ್ಟು, ಟೊರೊಂಟೊ ಪಿಯರ್ಸನ್ ಇಂಟರ್ನ್ಯಾಷನಲ್. ಸೊ ಸದ್ಯ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು, ನಾವು ಸೆಕ್ಯೂರಿಟಿ ಚೆಕ್ ಹೋಗ್ತಾ ಇದ್ದೀವಿ. ಹೋಗೋಣ.
ಫೋನ್ ಇದೆಲ್ಲ ಏನಿದು ಅದನ್ನು ಹೊರಗಡೆ ತೆಗೆದು ಇಡಬೇಕು. ಸೊ ಅದೆಲ್ಲ ಇಟ್ಟು ಇವಾಗ ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ಇವಾಗ ನಮ್ಮ ಗೇಟ್ ಕಡೆ ಹೋಗ್ತಾ ಇದ್ದೀವಿ. ಇಷ್ಟು ಗೇಟ್ ನಂಬರ್ E75. E75 ಗೇಟ್ ಹೋಗ್ತಾ ಇದ್ದೀವಿ ಇವಾಗ ಸದ್ಯ. ಇನ್ನು ಟೈಮ್ ಇದೆ, ಇನ್ನು ಟೈಮ್ 10:30 ಅಷ್ಟೇ ಆಗಿದೆ. 11:15 ಬೋರ್ಡಿಂಗ್ ಟೈಮ್ ಇರೋದು. ಬೋರ್ಡ್ 11:15 ಅಂತ ಹೇಳಿದ್ದಾರೆ. ಸೊ ನಿಧಾನಕ್ಕೆ ಆರಾಮಾಗಿ ಹೋಗ್ಬೋದು ಅಲ್ಲ ರೀ. ಆ್ಯಂಡ್ ನಾವು ಚೆಕ್ ಇನ್ ಮಾಡಿರೋ ಬ್ಯಾಗ್ ಎಲ್ಲ ಇನ್ನು ನಮಗೆ ಡೈರೆಕ್ಟ್ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ. ಸಿನ್ಸ್ ನಮ್ಮದು ಡೈರೆಕ್ಟ್ ಫ್ಲೈಟ್ ಆಗಿರೋದ್ರಿಂದ ಇನ್ನು ಲಗೇಜ್ ಎಲ್ಲ ನಾವು ಬ್ಯಾಂಗ್ಳೂರಿಗೆ ತಗೋಬೋದು. ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಟೈಮ್ ಇದೆ ಅಲ್ಲ ನಮಗೆ ಫ್ಲೈಟ್ ಹತ್ತಕ್ಕೆ. ಅಲ್ಲ ರೀ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇದೆ, ಚಾರ್ಜ್ ಮಾಡ್ಕೋಬೋದು. ಅಥವಾ ಏನಾದರೂ ಬೇಕು ಅಂತ ಇಲ್ಲಿಂದ ಆರ್ಡರ್ ಮಾಡ್ಕೋಬೋದು. ರೇಂಜ್ಗೆ ಆಟ ಆಡ್ಬೋದು. ಐಪ್ಯಾಡ್ ಇಟ್ಟಿದ್ದಾರೆ, ಹೆಂಗು ಎಲ್ಲ ಟೇಬಲಲ್ಲೂ ಐಪ್ಯಾಡ್ ಇಟ್ಟಿದ್ದಾರೆ. ರೇಂಜ್ಗೆ ಆಟ ಆಡ್ಬೋದು ಕೂತ್ಕೊಂಡು. ನೋಡ್ತಾ ಇದ್ದಾನೆ ಏನು ಆಟ ಆಡೋದು ಅಂತ. ಏನಿದೆ ರೇಂಜ್? ತುಂಬ ಜನ ಕೇಳ್ತಾ ಇದ್ರಿ ಇಲ್ಲಿ ಯಾವುದು ನಿಮ್ಮದು ಫ್ಲೈಟ್, ಯಾವ ಏರ್ಲೈನ್ಸ್ ಬುಕ್ ಮಾಡಿರೋದು ಮತ್ತು ಎಷ್ಟು ಎಕ್ಸ್ಪೆನ್ಸಿವ್ ಇತ್ತು ಟಿಕೆಟ್ ಅಂತೆಲ್ಲ ಕೇಳಿದ್ರಿ. ನಾವು ಆ್ಯಕ್ಚುಲಿ ಏರ್ ಇಂಡಿಯಾದಲ್ಲಿ ಬುಕ್ ಮಾಡಿರೋದು. ಇವಾಗ ಥರ್ಡ್ ಕಂಟ್ರಿಯಿಂದ ಎಲ್ಲ ಹೋಗಿ ಮಾಡೋದು ನಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಏರ್ ಇಂಡಿಯಾ ಬುಕ್ ಮಾಡಿದ್ವಿ. ಆ್ಯಂಡ್ ನಮ್ದು ಇದು ಟಿಕೆಟ್ ಇವಾಗ ಬುಕ್ ಮಾಡಿರೋದಲ್ಲ. ಇಟ್ಸ್ ಲೈಕ್ ಒಂದು ನಾವು ಫೆಬ್ರವರಿ ಮಾರ್ಚಲ್ಲಿ ಬುಕ್ ಮಾಡಿರೋದು. ಬಟ್ ನಮಗೆ ಬರೋಕ್ಕಾಗಿರಲಿಲ್ಲ, ಪೋಸ್ಟ್ಪೋನ್ ಮಾಡ್ತಾನೇ ಇದ್ವಿ ಆ ಫ್ಲೈಟನ್ನು. ಸೊ ಹಾಗಾಗಿ ಇವಾಗ ಅದೇ ಟಿಕೆಟಲ್ಲಿ ಫ್ಲೈ ಮಾಡ್ತಾ ಇರೋದು ನಾವು. ಸೊ ಅವಾಗ ನಾವು ಬುಕ್ ಮಾಡಿರೋದ್ರಿಂದ ಅವಾಗ ಒಂದು ನಮಗೆ 3 ಜನರಿಗೆ ಟು ಆ್ಯಂಡ್ ಫ್ರೋ $3,300 ಅಷ್ಟಾಗಿದೆ. ಇಟ್ಸ್ ಲೈಕ್ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ 2 lakhs 3 ಜನರಿಗೆ ಹೋಗಿ ಬರೋಕ್ಕೆ. ಇವಾಗ ಆ್ಯಕ್ಚುಲಿ ನೀವು ಬುಕ್ ಮಾಡಿದ್ರೆ ಡೈರೆಕ್ಟ್ ಫ್ಲೈಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಇವಾಗ ಅಷ್ಟು ಕಮ್ಮಿಗೆ ಸಿಗೋದಿಲ್ಲ. ಆ್ಯಂಡ್ ನಾವು ಇವಾಗ ಏರ್ ಇಂಡಿಯಾನೇ ಯಾಕೆ ಪ್ರಿಫರ್ ಮಾಡ್ತಾ ಇರೋದು ಅಂದರೆ ಇವಾಗ ಇಲ್ಲಿಂದ ಬರಬೇಕು ಅಂದರೆ ಏನು ಕಂಡೀಷನ್ ಹಾಕಿದ್ದಾರೆ ಅಂದರೆ ವಾಪಸ್ ಬರಬೇಕಾದ್ರೆ ನಾವು ಡೆಲ್ಲಿ ಏರ್ಪೋರ್ಟಲ್ಲೇ ಏನು ನಮ್ಮ RT-PCR ಟೆಸ್ಟ್ ತೊಗೋಬೇಕು. ಬೇರೆ ಎಲ್ಲಿ ಮಾಡಿದ್ದನ್ನು ಅವ್ರು ಕನ್ಸಿಡರ್ ಮಾಡೋದಿಲ್ಲ. ಡೆಲ್ಲಿ ಏರ್ಪೋರ್ಟಲ್ಲಿ ಒಂದು ಲ್ಯಾಬ್ ಇದೆ, ಅಲ್ಲೇ ನಾವು ಟೆಸ್ಟ್ ಮಾಡಿಸ್ಕೋಬೇಕು. ಸೊ ಹಾಗಾಗಿ ನಾವು ಏರ್ ಇಂಡಿಯಾ ಡೈರೆಕ್ಟ್ ಫ್ಲೈಟನ್ನೇ ಕನ್ಸಿಡರ್ ಮಾಡಿದ್ದು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಬರ್ತಾ ಇಲ್ಲಿ ಬಂದ ಮೇಲೂ ಇವಾಗ ಏನೂ ಪ್ರಾಬ್ಲಮ್ ಆಗಿಲ್ಲ ನಮಗೆ. ಚೆಕ್ ಇನ್ನು ಆರಾಮಾಗಿ ಆಗುತ್ತೆ. ಒಂದು ನೆಗೆಟಿವ್ RT-PCR ಮತ್ತು ಏರ್ ಸುವಿಧಾ ಫಾರ್ಮ್ ಫಿಲಪ್ ಮಾಡಿ ಇದು ಮಾಡಿದ್ರೆ ಆರಾಮಾಗುತ್ತೆ, ಏನೂ ಇಶ್ಯೂ ಇಲ್ಲ. ಬಟ್ ತುಂಬ ಕ್ಯೂ ಇತ್ತು, ತುಂಬ ಲಾಂಗ್ ಇತ್ತು ಕ್ಯೂ. ತುಂಬ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇಂಡಿಯಾಗೆ. ಸೊ ಹಾಗಾಗಿ ಇವಾಗ ಡೈರೆಕ್ಟ್ ಫ್ಲೈಟ್ ಓಪನ್ ಆದಮೇಲೆ ತುಂಬ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಬ್ವಿಯಸ್ಲಿ ಥರ್ಡ್ ಕಂಟ್ರಿಯಿಂದ ಹೋಗೋದು ಪ್ರಾಬ್ಲಮ್, ಎಲ್ಲರಿಗೂ ಸ್ಟೇ ಮಾಡಿ ಅಲ್ಲಿ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವಾಗ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ತುಂಬ ಕ್ಯೂ ಇತ್ತು, ತುಂಬ ಲಾಂಗ್ ಲೈನ್ಸ್ ಇತ್ತು. ಅದು ಬಿಟ್ಟರೆ ಇಟ್ ವಾಸ್ ಪ್ರಿಟಿ ಈಸಿ ಚೆಕ್ ಇನ್, ಏನು ಇಶ್ಯೂಸ್ ಇಲ್ಲ. ಯಾವಾಗಲೂ ಹೆಂಗೆ ಬರ್ತೀವೋ ಹಾಗೆ. ಎಕ್ಸ್ಟ್ರಾ ಅಂದರೆ ಒಂದು RT-PCR ಮತ್ತು ನೆಗೆಟಿವ್ ಏರ್ ಸುವಿಧಾ ಫಿಲ್ ಮಾಡಿರಬೇಕು. ಅದು ಬಿಟ್ಟರೆ ದೆರ್ ಈಸ್ ನೋ ಇಶ್ಯೂ. Thank you. ಟೈಮ್ ಆಗಿದೆ 11:45. ನಮ್ಮದು ಇವಾಗ ಫ್ಲೈಟ್ ಬೋರ್ಡ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಲೈನ್ ಇದೆ, ಲೈನಲ್ಲಿ ಹೋಗ್ಬಿಟ್ಟು ಸೀಟಲ್ಲಿ ಹೋಗಿ ಕೂತ್ಕೋಬೇಕು. ಇವಾಗ ಎಕ್ಸೈಟ್ಮೆಂಟ್ ಲೆವೆಲ್ ಇದು ಫುಲ್ ಹೈ. ರೂಫ್ ರೀಚ್ ಆಗಿದೆ. ರೂಫ್ ಇತ್ತು, ಇನ್ನೇನು ಹೊರಗಡೆ ಬಂದುಬಿಡುತ್ತೆ. ಅಷ್ಟು ಎಕ್ಸೈಟ್ ಆಗಿದೆ ಅಲ್ಲ ನಿಮಗೆ. ಅಲ್ಲೇ ಇದೆಯಲ್ಲ, ಅಲ್ಲೊಂದು ಹೋಗ್ತಾ ಇದೆ ಅಂತೀರಲ್ಲ, ಚೆನ್ನಾಗಿದೆ. ರೇಂಜ್ ಫುಲ್ ಅವನು ಹೋಗೋದಕ್ಕಿಂತನೂ ಅಲ್ಲೆಲ್ಲ ಬೇರೆ ಏನು ಏರೋಪ್ಲೇನ್ ಹೋಗ್ತಾ ಇದೆ, ಅದನ್ನು ನೋಡೋದ್ರಲ್ಲಿ ಅವನು ಫುಲ್ ಇನ್ವಾಲ್ವ್ ಆಗಿ ಅದರಲ್ಲೇ ಇದ್ದಾನೆ. ಆ್ಯಕ್ಚುಲಿ ಮಕ್ಕಳಿದ್ದವ್ರಿಗೆ ಮತ್ತು ವೀಲ್ ಚೇರಲ್ಲಿ ಇರೋರಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ರೇಂಜ್ ಇರೋದ್ರಿಂದ ನಮಗೆ ಸ್ವಲ್ಪ ಬೇಗ ಬೋರ್ಡಿಂಗ್ ಆಗ್ತದೆ.
ಇವಾಗ ಫಸ್ಟ್ ಇದರಲ್ಲಿ ಟೊರೊಂಟೊ ಟು ಡೆಲ್ಲಿ ನಮಗೆ ವಿಂಡೋ ಸೀಟ್ ಸಿಗಲಿಲ್ಲ. ರೇಂಜ್ಗೆ ವಿಂಡೋ ಸೀಟ್ ಬೇಕಿತ್ತಂತೆಲ್ಲ ರೇಂಜ್, ಬಟ್ ಸಿಗಲಿಲ್ಲ. ನಾವು ಸ್ವಲ್ಪ ಚೆಕ್ ಇನ್ ಮಾಡಿ ಇದು ಮಾಡಿದ್ದು ಲೇಟ್ ಆಯಿತು. ಸೊ ಇವಾಗ ಇಲ್ಲಿಂದ ಇಲ್ಲ, ಬಟ್ ಡೆಲ್ಲಿ ಟು ಬ್ಯಾಂಗ್ಳೂರು ವಿಂಡೋ ಸೀಟ್ ಸಿಕ್ಕಿದೆ. ಇವಾಗ ನೋ ಪ್ರಾಬ್ಲಮ್, ಮಿಡಲ್ ರೋ ಅಲ್ಲಿ ಸಿಕ್ಕಿದೆ. ಜಸ್ಟ್ ಎಲ್ಲ ಇಟ್ಕೊಂಡು ಆರಾಮಾಗಿ ಕಂಫರ್ಟೇಬಲ್ ಆಗಿ ಇವಾಗ ಕೂತ್ಕೊಳ್ಳೋಕ್ಕೆ ನೋಡ್ತಾ ಇದ್ವಿ. ರೇಂಜ್ ಆಲ್ರೆಡಿ ಬೆಲ್ಟ್ ಹಾಕ್ಕೊಂಡು ಏನೇನೋ ಮಾಡ್ತಾ ಇದ್ದಾನೆ. ಮೇಲಿದ್ದಾನೆ ನಾವು ಬ್ಯಾಕು ಏನು ಕೊಟ್ಟಿದ್ದಾರೆ, ಒಂದು ಮಾಸ್ಕ್ ಇದೆ, ಫೇಸ್ ಶೀಲ್ಡ್ ಇದೆ, ಆಮೇಲೆ ಸ್ಯಾನಿಟೈಸರ್ನೆಲ್ಲ ಸ್ಯಾಶೆ ಎಲ್ಲ ಕೊಟ್ಟಿದ್ದಾರೆ. ಈಗ ನಮ್ಮದೇ ಮಾಸ್ಕ್ ಇದೆ, ಫೇಸ್ ಶೀಲ್ಡ್ ಎಲ್ಲ ಹಾಕೋಬೇಕು ಅಂತೇಳಿ ಹಾಕೊಳ್ಳೋದು. ರೇಯಾಂಶ್ ಹಾಕೋ ಸೀಟ್ ಬೆಲ್ಟ್ ಹಾಕೋ, ಸೀಟ್ ಬೆಲ್ಟ್ ಹಾಕೋ. ಕೃಪಯಾ ಅಪ್ನಿ ಸೀಟ್ ಬೆಲ್ಟ್ ಬಾಂಧೆ ರಖೆ ಅಂತ ಹೇಳಿದ್ರಲ್ಲ. ಏನು ಹೇಳಿದ್ರಿ ಹಿಂದಿಯಲ್ಲಿ? ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳಿದ್ರಾ? ಹೆಂಗೆ ಹೇಳಿದ್ರು? ಕನ್ನಡದಲ್ಲಿ ಹೇಳಿದ್ರಾ? ಮತ್ತೆ ಯಾವ ಲ್ಯಾಂಗ್ವೇಜಲ್ಲಿ ಹೇಳಿದ್ರು? ಇಂಗ್ಲೀಷಲ್ಲೂ ಹೇಳಿದ್ರು, ಆಮೇಲೆ ಇನ್ನೊಂದು ಹಿಂದಿಯಲ್ಲಿ ಹೇಳಿದ್ರಲ್ಲ. ಯಾಕೆ ಹೇಳು? ಇದು ಏರ್ ಇಂಡಿಯಾ ಫ್ಲೈಟ್ ಅಲ್ವಾ, ಅದಕ್ಕೆ ಹಿಂದಿಯಲ್ಲಿ ಮತ್ತು ಇಂಗ್ಲೀಷಲ್ಲಿ ಹೇಳ್ತಾರೆ. ಎಲ್ಲ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಹೋದ್ರೆ ತುಂಬ ಹೊತ್ತಾಗುತ್ತಲ್ಲ, ಅದಕ್ಕೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಮೇಜರ್ ಆಗಿ ಇಂಡಿಯಾದಲ್ಲಿರೋರಿಗೆಲ್ಲ ಹಿಂದಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಹಿಂದಿಯಲ್ಲಿ ಹೇಳ್ತಾರೆ. ಓಕೆನಾ? ರೇಯಾನ್ಶು ಟೇಕ್ ಆಫ್ ಆಗೋದನ್ನು ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರಲ್ಲ ಚಿನಿ. ವಿಂಡೋ ಸೀಟ್ ಸಿಕ್ಕಿಲ್ಲ ಅಂತ ಇವಾಗ ಎನಿವೇ ಸ್ಕ್ರೀನಲ್ಲೇ ತೋರಿಸ್ತಾ ಇದ್ದಾರೆ ಟೇಕ್ ಆಫ್ ಆಗೋದು. ಸೊ ಅದನ್ನೇ ನೋಡ್ತಾ ಇದ್ದಾನಲ್ಲ. ಟೇಕ್ ಆಫ್ ಆಯ್ತಲ್ಲ ಚಿನಿ. ಇದನ್ನ ನೋಡೋಕ್ಕೆ ನಿಮಗೆ ವಿಂಡೋ ಸೀಟ್ ಬೇಕಿತ್ತಾ? ಈ ಥರ ಕೆಳಗಡೆ ಎಲ್ಲ ನೋಡೋಕ್ಕೆ ನೆಕ್ಸ್ಟ್ ಫ್ಲೈಟಲ್ಲಿ ಸಿಗುತ್ತೆ. ಓಕೆನಾ? ಟರ್ಬುಲೆನ್ಸ್ ಇದೆ, ಫುಲ್ ಶೇಕ್ ಹೋಗ್ತಾ ಇದೆ. ಯಾಕೋ ಸ್ಟಾರ್ಟ್ ಆದಾಗ